ನಮಸ್ಕಾರ ವೀಕ್ಷಕರೇ, ವೈದ್ಯಸ್ ಆಯುರ್ವೇದ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ದರ್ಬೆ ಪುತ್ತೂರು ಅರ್ಪಿಸುವಂತಹ ನಮ್ಮೊಂದಿಗೆ ವೈದ್ಯಸ್ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಮಾತುಕತೆಯಲ್ಲಿ ವೈದ್ಯಸ್ ಆಸ್ಪತ್ರೆಯ ಪ್ರಾಪ್ರೇಟರ್ ಆ್ಯಂಡ್ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಪ್ರಶಾಂತ್ ಜಾಣಾರ್ ಅವರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಎಸ್ ಡಾಕ್ಟರ್, ಈಗ ವೈದ್ಯರ್ಸ್ ಸಂಸ್ಥೆಯ ವಿಶೇಷತೆ ಏನು ಅಂತ ಹೇಳುವಂಥದ್ದು? ವೈದ್ಯರ್ಸ್ ಆಯುರ್ವೇದ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಅಂತ ಪುತ್ತೂರಲ್ಲಿರುವಂಥ ಒಂದು ಆಯುರ್ವೇದ ಆಸ್ಪತ್ರೆ. ನಮ್ಮಲ್ಲಿ ವಿಶೇಷತೆ ಏನಂದರೆ, ಇಡೀ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಎಲ್ಲಿಯೂ ರಿಸಲ್ಟ್ ಸಿಗದಂಥ ಕೆಲವು ಕೇಸ್ಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಪ್ರಪಂಚದಲ್ಲಿ ಪೇಷಂಟ್ಗಳು ಕೆಲವು ಕಾರಣಗಳಿಗೆ ಬೇರೆ ಬೇರೆ ವೈದ್ಯಕೀಯ ಪದ್ಧತಿಗಳನ್ನು ಫಾಲೋ ಮಾಡಿ ಬೇರೆ ಬೇರೆ ಮೆಡಿಸಿನ್ಸ್ ಎಲ್ಲ ಟ್ರೈ ಮಾಡಿ ಎಲ್ಲಿಯೂ ರಿಸಲ್ಟ್ ಸಿಗದಂಥ ಕೆಲವು ಕ್ಲಿಷ್ಟಕರವಾದಂಥ ಕಂಡೀಷನ್ಗಳಿಗೆ ನಮ್ಮಲ್ಲಿ ಅತ್ಯುತ್ತಮ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಭಾಳ ಫಲಕಾರಿಯಾಗಿ ಕಾಣ್ತಾ ಇದೆ. ಪೇಷಂಟ್ ಸಂತೋಷದಿಂದ ಮನೆಗೆ ಹೋಗ್ತಾ ಇದ್ದಾರೆ. ಅಂಥ ಒಂದು ವ್ಯವಸ್ಥೆ ನಮ್ಮ ಆಸ್ಪತ್ರೆಯಲ್ಲಿ ಇವತ್ತಿದೆ. ಎಸ್ ಡಾಕ್ಟರ್, ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳು ಇವೆ ಅಂತ ಹೇಳುವಂಥದ್ದು? ನಮ್ಮದು ಆಯುರ್ವೇದ ಆಸ್ಪತ್ರೆ, ಹಾಗಾಗಿ ಚಿಕಿತ್ಸೆಗೆ ನಮ್ಮಲ್ಲಿ ಬರುವವರು ಸಾಮಾನ್ಯವಾಗಿ ಉಳಿದ ಪದ್ಧತಿಯ ಟ್ರೀಟ್ಮೆಂಟ್ಗಳ ಹೆಚ್ಚಿನ ಅಲೋಪತಿ ಟ್ರೀಟ್ಮೆಂಟನ್ನೆಲ್ಲ ಅವರು ಪ್ರಯತ್ನಪಟ್ಟು ಅದು ಗುಣಕಾರಿ ಆಗದೆ ಫಲಕಾರಿ ಆಗದೆ ಕೊನೆಯ ಹಂತದಲ್ಲಿರುವಾಗ ಆಯುರ್ವೇದ ಚಿಕಿತ್ಸೆಗೆ ಬರ್ತಾರೆ. ಹಾಗೆ ಇದ್ದಾಗ ನಾವು ಆಯುರ್ವೇದ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಮಗೆ ಸಾಕಷ್ಟು ಸಮಯ ಬೇಕಾಗ್ತದೆ. ಪೇಷಂಟ್ಗಳು ಬಂದವರು ಸಾಮಾನ್ಯ 1 ರಿಂದ 3 ತಿಂಗಳವರೆಗೆ ನಮ್ಮಲ್ಲಿ ಇದ್ದು ನಾವು ಚಿಕಿತ್ಸೆ ಕೊಡ್ತೇವೆ. ಹಾಗಾಗಿ ಅವರಿಗೆ ಇರಲಿಕ್ಕಾಗಿ ಸಪ್ರೇಟ್ ರೂಮ್ಗಳು, ಬೇರೆ ಬೇರೆ ಕ್ಯಾಟಗರಿ ರೂಮ್ಸ್ ಇದೆ. ಅವರಿಗೆ ಊಟ ತಿಂಡಿ ವ್ಯವಸ್ಥೆ, ಹಿತಕರ ಭೋಜನ, ಅವರ ಆರೋಗ್ಯಕ್ಕೆ ಅವರ ಚಿಕಿತ್ಸೆಗೆ ತಕ್ಕಂಥ ಭೋಜನ ವ್ಯವಸ್ಥೆ, ಅದಲ್ಲದೆ ಅವರಿಗೆ ಅವರ ಕಾಯಿಲೆಗೆ ತಕ್ಕಂಥ ಚಿಕಿತ್ಸಾ ವಿಧಾನಗಳನ್ನು ರೂಪಿಸಿರುವಂಥ ನಮ್ಮ ಚೀಫ್ ಫಿಸಿಷಿಯನ್ ಅವರು ಹೇಳುವಂಥ ಚಿಕಿತ್ಸೆಯನ್ನು ಫಾಲೋ ಮಾಡಲಿಕ್ಕೆ ಬೇಕಾದಂಥ ಥೆರಪೀಸ್, ಟ್ರೀಟ್ಮೆಂಟ್ಸ್, ಮೆಡಿಸಿನ್ಸ್, ಯೋಗ, ಫಿಸಿಯೋಥೆರಪಿ, ಹೀಗೆ ಇಷ್ಟೂ ವ್ಯವಸ್ಥೆ ನಮ್ಮ ಒಂದು ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಸೊ ವಿತ್ ಗುಡ್ ಫೆಸಿಲಿಟೀಸ್ ಅಂತ ಹೇಳಿ, ಡೆಫಿನೆಟ್ಲಿ ಕಂಫರ್ಟಬಲ್ ಸ್ಟೇ, ಗುಡ್ ಫೆಸಿಲಿಟೀಸ್ ಆ್ಯಂಡ್ ಪೇಷಂಟ್ಸ್ ರಿಕವರಿ ಆ್ಯಸ್ ದ ಮೋಟೋ, ಅಷ್ಟರಲ್ಲಿ ನಾವು ನಮ್ಮ ಆಸ್ಪತ್ರೆ ನಡೆಸ್ತಾ ಇದ್ದೇವೆ ಈಗ. ಸೊ ಎಸ್ ಡಾಕ್ಟರ್, ಈಗ ಯಾವುದೇ ರೋಗಿಗಳು ವೈದ್ಯಸ್ ಆಸ್ಪತ್ರೆಗೆ ಯಾಕೆ ಬರಬೇಕು ಅಂತ ಹೇಳುವಂಥದ್ದು? ನಾನು ಈಗಲೇ ಹೇಳಿದಾಗೆ ಪ್ರಪಂಚದಲ್ಲಿ ಯಾರೂ ಕೊಡದಿರುವಂಥ ಕೆಲವು ಚಿಕಿತ್ಸಾ ವಿಧಾನಗಳನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಪಾಲಿಸ್ಕೊಂಡು ಬರ್ತಾ ಇದ್ದೇವೆ. ಎಲ್ಲಿಯೂ ಅವರಿಗೆ ರಿಸಲ್ಟ್ ಎಲ್ಲೂ ಸಿಗದೆ ಹತಾಶರಾಗಿ ಹೋದವಾಗ, ಇನ್ಯಾವುದೂ ದಿಕ್ಕು ಕಾಣದೇ ಇದ್ದವಾಗ ವೈದ್ಯರ್ಸ್ ಆಸ್ಪತ್ರೆ ಅವರಿಗೊಂದು ಮಾರ್ಗದರ್ಶಿಯಾಗಿದೆ, ಅವರಿಗೊಂದು ದಾರಿ ತೋರಿಸ್ಕೊಡ್ತಾ ಇದೆ. ಇದು ನಮ್ಮ ವಿಶೇಷತೆ. ಈಗ ಕೆಲವು ಕಂಡೀಷನ್ಗಳು ಪಾಪ ಪೇಷಂಟ್ಗಳು ಬೇಸತ್ತು ಹೋಗಿರ್ತಾರೆ. ಎಲ್ಲ ಥರದ ಟ್ರೀಟ್ಮೆಂಟ್ ತೊಗೊಂಡು, ಎಲ್ಲ ಥರದ ಮೆಡಿಸಿನ್ಸ್ ತೊಗೊಂಡು, ಅದರ ಸೈಡ್ ಎಫೆಕ್ಟ್ಗಳು, ಅದರ ಬೇರೆ ಬೇರೆ ತೊಂದರೆಗಳು, ಜೊತೆಗೆ ಕಾಯಿಲೆಯ ತೊಂದರೆಗಳು ಎಲ್ಲ ಸೇರಿ ಪೇಷಂಟ್ ಬೇಸತ್ತು ಹೋಗಿರ್ತಾರೆ. ಅಂಥವರಿಗೆ ನಾವೊಂದು ಹೊಸ ಜೀವನ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಅದು ನಮ್ಮ ಆಸ್ಪತ್ರೆಯ ವಿಶೇಷತೆ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಈಗ ನಿಮ್ಮ ಹಾಸ್ಪಿಟಲಿಗೆ ಯಾವೆಲ್ಲ, ಅಂದರೆ ಎಲ್ಲಿಂದೆಲ್ಲ ಪೇಷಂಟ್ಸ್ಗಳು ಬರ್ತಾರೆ ಅಂತ ಹೇಳುವಂಥದ್ದು? ಹೆಚ್ಚು ಕಮ್ಮಿ ಭಾರತದ ಎಲ್ಲ ರಾಜ್ಯಗಳಿಂದ ಅಲ್ಲದೆ ಇದುವರೆಗೆ 19 ಬೇರೆ ಬೇರೆ ದೇಶದಿಂದ ನಮ್ಮಲ್ಲಿಗೆ ಪೇಷಂಟ್ಸ್ ಬಂದಿದ್ದಾರೆ. ಓಕೆ. ಯುರೋಪಿಂದ, ಅಮೇರಿಕದಿಂದ, ಸೌತ್ ಅಮೇರಿಕದಿಂದ, ಆಫ್ರಿಕಾದಿಂದ, ಏಷ್ಯಾ ಖಂಡದಿಂದ, ಬೇರೆ ಬೇರೆ ದೇಶದಿಂದ ಪೇಷಂಟ್ಸ್ ನಮ್ಮಲ್ಲಿ ಬಂದಿದ್ದಾರೆ. ಅದಲ್ಲದೆ ಭಾರತದ ಹೆಚ್ಚು ಕಮ್ಮಿ ಎಲ್ಲ ರಾಜ್ಯಗಳಿಂದ ನಮ್ಮಲ್ಲಿ ಪೇಷಂಟ್ಸ್ ಇದ್ದಾರೆ. ಅವರಿಗೆಲ್ಲ ಪಾಪ ಬೇರೆ ಬೇರೆ ಕಡೆಯಿಂದ ಅವರೆಲ್ಲ ಪ್ರಯತ್ನಪಟ್ಟು ಎಲ್ಲೂ ಅವರಿಗೆ ಫಲಕಾರಿ ಆಗದೆ ಕೊನೆಗೆ ನಮ್ಮಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಒಂದು ಗುಣಮುಖ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದ್ದು ನಗುಮುಖದಿಂದ ಆಸ್ಪತ್ರೆಯಿಂದ ವಾಪಸ್ ಹೋಗುವಂಥ ವ್ಯವಸ್ಥೆ ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ಸೊ ಹಾಗೆ ಅಂತಹ ಒಂದು ಸ್ಥಿತಿ, ಅಂದರೆ ನಗುಮುಖದಲ್ಲಿ ಹೋಗುವಂತಹ ಪೇಷಂಟ್ಸ್ಗಳನ್ನೆಲ್ಲ ನೀವು ನೋಡಿದ್ದೀರಾ? ಅಂದರೆ ಅಂಥ ಪೇಷಂಟ್ಸ್ ಎಲ್ಲ ಸಿಕ್ಕಿದ ನಿಮಗೆ ಅಂತ ಹೇಳಿ? ನಮ್ಮಲ್ಲಿ ನಾನಾಗಲೇ ಹೇಳಿದಾಗೆ ಬರುವಂಥ ಹೆಚ್ಚಿನ ಪೇಷಂಟ್ಸ್ ಎಲ್ಲ ವೀಲ್ ಚೇರಲ್ಲಿ ಬರ್ತಾರೆ. ನಿಂತ್ಕೊಳ್ಳಿಕ್ಕಾಗೋದಿಲ್ಲ, ನಡೀಲಿಕ್ಕಾಗೋದಿಲ್ಲ, ಎದ್ದೇಳಲಿಕ್ಕಾಗೋದಿಲ್ಲ. ಕೆಲವರು ವೀಲ್ ಚೇರಲ್ಲಿ ಬಂದರೆ, ಇನ್ನು ಕೆಲವರು ಸ್ಟ್ರೆಚ್ಚರಲ್ಲಿ ಬರ್ತಾರೆ, ಇನ್ನು ಕೆಲವರು ಆ್ಯಂಬುಲೆನ್ಸಲ್ಲಿ ಬರ್ತಾರೆ. ಅಂಥವ್ರನ್ನ ನಡೆಸಿ ಕಳಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಇದು ನಮ್ಮ
ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ. ಆಯುರ್ವೇದದಲ್ಲಿ ನಾವು ಇಷ್ಟರ ಮಟ್ಟಿಗೆ ಒಂದು ಯಶಸ್ಸನ್ನು ಕಾಣ್ತಾ ಇರೋದು ಒಂದು ನಮಗೆ ಖುಷಿ ಕೊಡ್ತಾ ಇದೆ, ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದೇ ಪೇಷಂಟ್ಗಳಿಗಾದರೂ ಒಂದು ಬರುವಾಗ ಒಂದು ಕ್ರಿಟಿಕಲ್ ಕಂಡೀಷನ್ ಇದ್ದರೂ ಅವರೊಂದು ಅಲ್ಲಿಂದ ಹೊರಗೆ ಹೋಗುವಾಗ ದೇ ಆರ್ ಫೈಂಡಿಂಗ್ ಎ ಸಕ್ಸಸ್ ಅಂತ ಹೇಳಿದರೆ ಅದಕ್ಕಿಂತ ಹೆಚ್ಚು ಬೇರೆ ಏನು ಬೇಡ ಅಂತ ಅಂದ್ಕೊಳ್ತೀನಿ. ಹೌದು, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಹೇಳ್ತೀವಿ, ನಮ್ಮ ಒಂದು ಫೀಲ್ಡಲ್ಲಿ, ಮೆಡಿಕಲ್ ಫೀಲ್ಡಲ್ಲಿ ನಮಗದು ಅತ್ಯಂತ ಹೆಚ್ಚು ಸಿಗುವ ಸಾಧ್ಯತೆ. ಯಾಕೆಂದರೆ ಒಂದು ಪೇಷಂಟಿಗಾಗಲಿ ಅಥವಾ ಪೇಷಂಟನ್ನು ನೋಡ್ಕೊಳ್ಳುವಂಥ ಫ್ಯಾಮಿಲಿಗಾಗಲಿ ಅತ್ಯಂತ ದುಃಖಕರ ಸ್ಥಿತಿನಲ್ಲಿ ನಮ್ಮಲ್ಲಿ ಬಂದು ಅವರು ಹಸನ್ಮುಖರಾಗಿ ವಾಪಸ್ ಹೋಗ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಬೇರೆ ಇಲ್ಲ ಅಂತ ಅನ್ಕೋತೀನಿ ನಾನು. ಎಸ್ ಡಾಕ್ಟರ್, ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಯಾವೆಲ್ಲ ಕೇಸಸನ್ನು ನೀವು ಡೀಲ್ ಮಾಡ್ತೀರಾ ಅಂತ ಹೇಳಿ. ಮುಖ್ಯವಾಗಿ ನ್ಯೂರೋ ಡಿಜೆನರೇಟಿವ್ ಕೇಸಸ್, ಅದರಲ್ಲಿ ಪಾರ್ಕಿನ್ಸನ್ಸ್ ಡಿಸೀಸ್, PSP ಅಂತ ಹೇಳ್ತೀವಿ, ಪ್ರೋಗ್ರೆಸಿವ್ ಸೂಪ್ರಾನ್ಯೂಕ್ಲಿಯರ್ ಪ್ಯಾಲ್ಸಿ ಅಂತ ಹೇಳ್ತೀವಿ, MSC ಮಲ್ಟಿಪಲ್ ಸಿಸ್ಟಮ್ ಅಟ್ರೋಫಿ ಅಂತ ಹೇಳ್ತೀವಿ. ಇಂಥ ಕೇಸಸ್ ಮುಖ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಪಕ್ಷವಾತ ಅಥವಾ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಆಮೇಲೆ ಕೆಲವು ಆರ್ಥೋ ಕಂಡೀಷನ್ಸ್, ರುಮಟಾಯ್ಡ್ ಆರ್ಥ್ರೈಟಿಸ್, ಆಸ್ಟಿಯೋ ಆರ್ಥ್ರೈಟಿಸ್, ಈ ಥರ ಗಂಟು ನೋವಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಚರ್ಮ ರೋಗಗಳಿಗೆ ಎಕ್ಸಿಮಾ, ಸೋರಿಯಾಸಿಸ್ ಅಂತ ಚರ್ಮ ರೋಗಗಳಿಗೂ ನಾವು ಒಳ್ಳೆಯ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಬೆನ್ನುಹುರಿಗೆ ಸಂಬಂಧಪಟ್ಟಂಥ ಸ್ಪೈನಲ್ ಅಂದರೆ ಸಯಾಟಿಕಾ ಅಂತ ಹೇಳ್ತೀವಿ ಅಥವಾ IVDP ಅಂತ ಹೇಳ್ತೀವಿ, ಇಂಥ ಕೇಸಸ್ಗೆ ನಮ್ಮಲ್ಲಿ ಒಳ್ಳೆಯ ರಿಸಲ್ಟ್ಸ್ ಇದೆ. ಹಾಗಾಗಿ ಇದಕ್ಕೆ ನಮ್ಮಲ್ಲಿ ಹುಡುಕಿ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ನಮ್ಮಲ್ಲಿ ಚಿಕಿತ್ಸೆಗೆ. ಎಸ್ ಡಾಕ್ಟರ್, ಈಗ ಇದೆಲ್ಲ ಚಿಕಿತ್ಸೆಗಳಿಗೆ ನಿಮ್ಮಲ್ಲಿ ಅಂದರೆ ಯಾವ ರೀತಿಯಾದ ಟ್ರೀಟ್ಮೆಂಟ್ಗಳು ಇವೆ ಅಂತ, ಯಾವುದೆಲ್ಲ ಫೆಸಿಲಿಟಿ ಟ್ರೀಟ್ಮೆಂಟ್ಗಳು? ನಮ್ಮ ಆಸ್ಪತ್ರೆಯ ಒಂದು ವಿಶೇಷತೆ ಅಂತಂದರೆ ಆಯುರ್ವೇದ, ಶುದ್ಧ ಆಯುರ್ವೇದ. ಆಯುರ್ವೇದದಲ್ಲಿ ಪಂಚಕರ್ಮ ಅಥವಾ ಪಂಚಕರ್ಮೇತರ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳು ರೋಗಿ ಅನುಗುಣವಾಗಿ ನಾವು ಅಳವಡಿಸ್ತಾ ಇದ್ದೇವೆ. ಹಾಗೆ ಪೇಷಂಟಿಗೆ ಪಂಚಕರ್ಮ ಟ್ರೀಟ್ಮೆಂಟ್ ಬೇಕಾದ ಎಕ್ಸ್ಟರ್ನಲ್ ಥೆರಪೀಸ್ ಅಂತ ಹೇಳ್ತೇವೆ, ಅಂದರೆ ಬಾಹ್ಯ ಚಿಕಿತ್ಸೆ, ಜೊತೆಗೆ ಸೇವನೆಗೆ ಬೇಕಾದ ಆಯುರ್ವೇದ ಔಷಧಿಗಳು, ಅದಲ್ಲದೆ ಯೋಗ ಮತ್ತು ಫಿಸಿಯೋಥೆರಪಿನ ನಾವು ಅಳವಡಿಸ್ತಾ ಇದ್ದೇವೆ. ಇಷ್ಟು ಕಾಂಬಿನೇಷನ್ನಲ್ಲಿ ಪೇಷಂಟಿನ ಒಂದು ಕಂಡೀಷನ್ ಏನಿದೆಯೋ ಅದರ ಇಂಪ್ರೂವ್ ಮಾಡಲಿಕ್ಕೆ ಬೇಕಾದ ವಿಧಾನಗಳು ನಮ್ಮಲ್ಲಿ ವ್ಯವಸ್ಥೆ ನಡೀತಾ ಇದೆ. ಎಸ್ ಡಾಕ್ಟರ್, ನಿಮ್ಮ ಹತ್ರ ಇನ್ನಷ್ಟು ಮಾತಾಡುವ, ಇನ್ನಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳುವ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕನ್ನು ತಗೊಂಡು ವಾಪಸ್ ಬರುವ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ನೀವು ಹಾಸ್ಪಿಟಲ್ ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಮತ್ತು ಡಿಸೀಸ್ನ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಈ ಡಿಸೀಸ್ನ ಟ್ರೀಟ್ಮೆಂಟ್ ಆಗಬೇಕಂತಂದರೆ ಎಷ್ಟು ಡ್ಯೂರೇಷನ್ಸ್ವರೆಗೆ ಈ ಟ್ರೀಟ್ಮೆಂಟ್ ಇದೆ ಅಂತ ಹೇಳುವಂಥದ್ದು? ನಮ್ಮಲ್ಲಿ ಈ ನ್ಯೂರೋ ಡಿಜೆನರೇಟಿವ್ ಕೇಸಸ್, ಆರ್ಥೋ ಕೇಸಸ್ ಇಂಥವೆಲ್ಲ ತುಂಬ ವರ್ಷದಿಂದ ಪೇಷಂಟು ನೊಂದು ಬಳಲಿ ಜೀರ್ಣವಾಗಿ ಕೊನೆಗೆ ನಮ್ಮಲ್ಲಿ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಕಾಯಿಲೆಗಳಿಗೆ ಪೇಷಂಟ್ ನಮ್ಮಲ್ಲಿ 5 ವರ್ಷ, 8 ವರ್ಷ, 10 ವರ್ಷ, 12 ವರ್ಷದಿಂದ ಸಫರ್ ಆಗಿ ಬರುವಂಥವ್ರು ಇದ್ದಾರೆ. ಅಂಥವರ ಒಂದು ದೇಹ ಸ್ಥಿತಿ, ಆರೋಗ್ಯ ಸ್ಥಿತಿ ನಾವು ಉತ್ತಮಗೊಳಿಸಬೇಕು ಅಂತಂದರೆ ನಮಗೂ ಸಾಕಷ್ಟು ಸಮಯ ಬೇಕಾಗುತ್ತೆ. ಹಾಗಾಗಿ ಸಾಮಾನ್ಯ ನಮ್ಮಲ್ಲಿ ಬರುವ ಎಲ್ಲ ಪೇಷಂಟ್ಗಳಿಗೆ 1 ರಿಂದ 2 ತಿಂಗಳವರೆಗೂ ಇರಬೇಕು ಅಂತ ನಾವು ಹೇಳ್ತೇವೆ. 1 ತಿಂಗಳಿಗೆ ಕಮ್ಮಿ ಆದರೆ ನಾವು ತಗೊಳ್ಳೋದೇ ಇಲ್ಲ, ಆಯಿತಾ. ಅವ್ರು ಬರುವಾಗಲೇ ಅವರು ಮನಸ್ಥಿತಿ 1 ತಿಂಗಳಿಗಿಂತ ಹೆಚ್ಚು ಆಸ್ಪತ್ರೆಯಲ್ಲಿ ಇರಬೇಕು ಅನ್ನೋ ಒಂದು ವ್ಯವಸ್ಥೆಯಲ್ಲೇ ಬರಬೇಕಾಗತ್ತೆ. ಸುಮಾರು ಜನರಿಗೆ ಹೋಮ್ ಸಿಕ್ ಅಥವಾ ಏನೋ ಒಂದು ಬೇಜಾರು ಅಥವಾ ಮನೆಗೆ ಹೋಗುವ ಅಂಥ ಆ್ಯಟಿಟ್ಯೂಡು ಕೆಲವು ಸಲ ಇದ್ದು ಬಿಡುತ್ತೆ. ಹಾಗಾಗಿ ಬರೋದಕ್ಕಿಂತ ಮೊದಲೇ ಅವರು ತಯಾರಾಗಿ ಬರಲಿ ಅಂತ ನಾವು ಹೇಳ್ತೇವೆ. 1 ರಿಂದ 2 ತಿಂಗಳು ನಮ್ಮಲ್ಲಿ ಇರಬೇಕಾಗತ್ತೆ. ನಮಗೂ ಈ ಒಂದು ಅವರು ಏನು ಕಾಯಿಲೆಯಲ್ಲಿ ಬಳಲ್ತಾ ಇದ್ದಾರೆ, ವರ್ಷಾನುಗಟ್ಟಲೆಯಿಂದ ಇರುವಂಥದ್ದು, ಜೊತೆಗೆ ಏನೇನೋ ಔಷಧಿ ತೊಗೊಂಡಿರ್ತಾರೆ, ತಗೊಳ್ತಾನೇ ಇರ್ತಾರೆ. ಸೊ ಅವರ ನಿಜ ಸ್ಥಿತಿ ಏನು ಅಂತ ನಮ್ಗೆ ಅರ್ಥ ಆಗಲಿಕ್ಕೆ ಸಾಮಾನ್ಯ 8-10 ದಿನ ಬೇಕಾಗ್ತದೆ. 1 ದಿನದಲ್ಲಿ ಗೊತ್ತಾಗೋದಿಲ್ಲ. ಅವರ ಒಂದು ನಿಜ ಪರಿಸ್ಥಿತಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ 8-10 ದಿನ ಬೇಕಾಗುತ್ತೆ. ಹಾಗಾಗಿ ಕನಿಷ್ಠ 1 ರಿಂದ 2 ತಿಂಗಳು ನಮ್ಮಲ್ಲಿ ಇರಬೇಕು ಅಂತ ನಾವು ಹೇಳ್ತೇವೆ.
ಎಸ್ ಡಾಕ್ಟರ್, ಅದೇ ನೀವೀಗ ಹೇಳ್ತಾ ಇದ್ರಿ ಅಂದರೆ ಒಂದು ಟ್ರೀಟ್ಮೆಂಟ್ ಆಗಬೇಕಾದ್ರೆ 1 ಮಂತ್ ಇರಬೇಕು ಮತ್ತು ಡೇಸ್ ಆಗ್ತದೆ ಅಂತ ಹೇಳಿ. ಸೊ ಈ ಒಂದು 1 ಮಂತ್ ಇರಬೇಕಂತ ಹೇಳಿದರೆ ಅದರ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಇರ್ತದೆ ಅಂತ ಹೇಳ್ತೇನೆ. ಸೊ ಇದಕ್ಕೆ ಏನಾದರೂ ಫೆಸಿಲಿಟಿ ಅಂದರೆ ಇನ್ಶೂರೆನ್ಸ್ ಏನಾದರೂ ಇದೆಯಾ ಅಂತ ಹೇಳಿ. ಇಡೀ ಭಾರತದಲ್ಲಿ ಪ್ರೈವೇಟ್ ಆಯುರ್ವೇದ ಆಸ್ಪತ್ರೆ ಇನ್ಶೂರೆನ್ಸ್ ಕವರೇಜ್ ಸಿಗೋದಿಲ್ಲ ಅನ್ನೋದೇ ಹೆಚ್ಚಿನ ಜನರ ನೋವು, ಒಂದು ಬೇಜಾರು. ಆದರೆ ಅತ್ಯಂತ ಹೆಮ್ಮೆಯಿಂದ ಹೇಳುವಂಥದ್ದು ಅಂದರೆ ಭಾರತದ ಎಲ್ಲ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳು ಕೂಡ ನಮ್ಮ ಆಸ್ಪತ್ರೆಯ ಕ್ಲೇಮ್ಸ್ ಆನರ್ ಮಾಡಲೇಬೇಕು. ಯಾಕೆಂದರೆ ನಾವು ಆಲ್ ಇಂಡಿಯಾ ಇನ್ಶೂರೆನ್ಸ್ ರಿಜಿಸ್ಟ್ರಿನಲ್ಲಿ ರಿಜಿಸ್ಟರ್ ಮಾಡಿದೆ ನಮ್ಮ ಆಸ್ಪತ್ರೆಯನ್ನು. ಹಾಗಾಗಿ ಎಲ್ಲ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳು ಯಾವುದೇ ಇರಲಿ, ನಿಮ್ಮ ಕ್ಲೇಮ್ಗಳು ನಮ್ಮ ಆಸ್ಪತ್ರೆಯ ಬಿಲ್ಸ್ ಆನರ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ರಿಜೆಕ್ಟ್ ಆಗೋ ಚಾನ್ಸಸ್ಸೇ ಇಲ್ಲ. ಒಂದೇ ಒಂದು ಏನಂದರೆ ಕ್ಯಾಶ್ಲೆಸ್ ಫೆಸಿಲಿಟೀಸ್ ನಾವು ಕೊಡ್ತಾ ಇಲ್ಲ. ಆದರೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇದ್ದಲ್ಲಿ ಅದು ನಮ್ಮ ಆಸ್ಪತ್ರೆಯ ಬಿಲ್ಸಿಗೆ ಆನರ್ ಆಗಲೇಬೇಕು, ಆಗ್ತಾ ಇದೆ. ಇದುವರೆಗೆ ರಿಜೆಕ್ಷನ್ ಒಂದೂ ಆಗಿಲ್ಲ. ಹಾಗಾಗಿ ಇನ್ಶೂರೆನ್ಸ್ ಫೆಸಿಲಿಟೀಸ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ದಟ್ಸ್ ಅ ಗುಡ್ ಫೆಸಿಲಿಟಿ ಅಂತಲೇ ಹೇಳ್ಬೋದು ನಮ್ಮ ಖಂಡಿತ. ಪಾಪ ಪೇಷಂಟ್ಗಳಿಗೆ ಆ್ಯಸ್ ಇಟ್ ಈಸ್ ಸುಮಾರು ಖರ್ಚು ಮಾಡಿರ್ತಾರೆ. 8 ವರ್ಷ 10 ವರ್ಷ 15 ವರ್ಷದಿಂದ ಪೇಷಂಟ್ ಮನೇಲಿ ಇದ್ದಾರೆ ಅಂತಂದರೆ ಖರ್ಚುಗಳು ಸುಮಾರು ಆಗಿರುತ್ತೆ. ಇನ್ನು ನಮ್ಮಲ್ಲಿ ಬಂದು ಮತ್ತೆ ಅದು ಮತ್ತೊಂದು ಖರ್ಚು. ಆದರೆ ಆ ಖರ್ಚನ್ನು ನಿಮ್ಮ ಇನ್ಶೂರೆನ್ಸ್ ಕವರೇಜಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ಅಟ್ಲೀಸ್ಟ್ ಅಷ್ಟರ ಮಟ್ಟಿಗಾದರೂ ಪೇಷಂಟಿಗೆ ಒಂದು ಹೊರೆ ಕಮ್ಮಿ ಆಗುತ್ತೆ ಅಂತ ಹೇಳೋದು ಒಂದು ಸಂತೋಷದ ವಿಷಯ. ಹೌದು. ಈಗ ಈ ಪೇಷಂಟ್ಸ್ಗಳಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್? ನಾನು ಮೊದಲು ಹೇಳಿದಾಗೆ ನಿಮಗೆ ಪೇಷಂಟ್ 2 ವರ್ಷ 5 ವರ್ಷ 10 ವರ್ಷದಿಂದ ಬಳಲ್ತಾ ಇರ್ತಾರೆ. ಎಲ್ಲ ವ್ಯವಸ್ಥೆ ನೋಡಿ ಪ್ರಯತ್ನಪಟ್ಟು ಕೊನೆಗೆಲ್ಲೂ ಅವರಿಗೆ ಯಶಸ್ಸು ಸಿಗದೇ ಇದ್ದವಾಗ ಆಯುರ್ವೇದಕ್ಕೆ ಬರ್ತಾ ಇದ್ದಾರೆ. ಇದರ ಬದಲು ಆಯುರ್ವೇದಕ್ಕೆ ಮೊದಲೇ ಬಂದರೆ ಅಷ್ಟೇ ಉತ್ತಮವಾಗಿರುತ್ತೆ, ಅವರಿಗೆ ಅಷ್ಟೇ ಅನುಕೂಲಕರವಾಗಿರುತ್ತೆ. ಈಗ ಅಲೋಪತಿ ಮೆಡಿಸಿನ್ನು ತಪ್ಪು ಅಂತ ಹೇಳೋದಿಲ್ಲ, ಕೆಟ್ಟದು ಅಂತ ಹೇಳೋದಿಲ್ಲ. ಎಮರ್ಜೆನ್ಸಿ ಕಂಡೀಷನ್ನಿಗೆ ಅವರು ಕೊಡುವಂಥ ಒಂದು ಚಿಕಿತ್ಸಾ ವಿಧಾನಗಳು ಆಯುರ್ವೇದದಲ್ಲಿ ಇಲ್ಲ, ಖಂಡಿತ ಬೇಕಾಗುತ್ತೆ. ಆದರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಇಲ್ನೆಸ್ ಅಂತ ಭಾಳ ವರ್ಷಗಟ್ಟಲೆಯಿಂದ ಇರುವಂಥ ಕಾಯಿಲೆಗಳು, ನರರೋಗಗಳು, ಆರ್ಥೋ ಕಂಡೀಷನ್, ಇಂಥವಕ್ಕೆಲ್ಲ ಆಯುರ್ವೇದದಲ್ಲಿ ಅತ್ಯಂತ ಉತ್ತಮ ಚಿಕಿತ್ಸೆ ಇದೆ. ಬೇಕಾದರೆ ಶುರುವಿನಲ್ಲಿ ಅಲೋಪತಿ ತಕ್ಕೊಂಡು, ಆದರೆ ಅದು ಜೀವನ ಪರ್ಯಂತ ಅದು ಅಲೋಪತಿನಲ್ಲಿ ಕ್ಲಿಯರ್ ಆಗೋದಿಲ್ಲ ಅಂತ ಗೊತ್ತಿದ್ದವಾಗ ತಕ್ಷಣ ಆಯುರ್ವೇದಕ್ಕೆ ಬಂದರೆ ಅವರ ದೇಹಸ್ಥಿತಿ ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಉತ್ತಮವಾಗಿ ಮಾಡ್ಬೋದು. ನಮಗೂ ಕೂಡ ಪೇಷಂಟನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸುಲಭ ಆಗುತ್ತೆ, ಯಶಸ್ಸು ಕೊಡಲಿಕ್ಕೆ ಸುಲಭ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಇತ್ತೀಚೆಗೆ ನಮ್ಮಲ್ಲಿ ಅಮೇರಿಕದಿಂದ ಒಂದು ಪೇಷಂಟ್ ಬಂದಿದ್ದು. ಒಂದು 39 ವರ್ಷದ ಒಂದು ಮಹಿಳೆ. ಅವರಿಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿ ಡಾಕ್ಟ್ರ್ ಹೇಳಿ 6 ತಿಂಗಳಿಗೆ ಅಮೇರಿಕದಿಂದ ಹುಡುಕಿ ನಮ್ಮಲ್ಲಿಗೆ ಬಂದಿದ್ದಾರೆ. ಆದರೆ ನಮ್ಮ ದೇಶದಲ್ಲೇ ಇದ್ದು 5 ವರ್ಷ 10 ವರ್ಷ ಬಳಲ್ತಾ ಏನೂ ಉತ್ತಮ ಆಗದೆ ಇನ್ನೂ ಪರಿಸ್ಥಿತಿ ಹದಗೆಟ್ಟು ಕೊನೆಗೆ ಅವ್ರಿಗೆ ಹೇಳಲಿಕ್ಕಾಗೋದಿಲ್ಲ, ಕೂರ್ಲಿಕ್ಕಾಗೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಬರ್ತಾ ಇದ್ದಾರೆ. ಅವಾಗ ನಾವು ಅಂಥವ್ರನ್ನೂ ನಾವು ನಡೆಸಿ ಕಳಿಸ್ತಾ ಇದ್ದೇವೆ, ಅಂಥವ್ರನ್ನೂ ಜೀವನ ಉತ್ತಮ ಮಾಡ್ತಾ ಇದ್ದೇವೆ ನಾವು ಜೀವನ ಶೈಲಿನ. ಆದರೆ ಮೊದಲೇ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಬೇಗ ರಿಕವರಿ ಆಗ್ತದೆ. ಆ್ಯಂಡ್ ಬೆಟರ್ ಲೈಫ್ ಸ್ಟೈಲ್ ಫಾರ್ ದ ರಿಮೈನಿಂಗ್ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ ನಾವು. ಬೆಟರ್ ಲೈಫ್ ಸ್ಟೈಲ್, ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೀವಿ. ಅದನ್ನು ಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಎಸ್ ಡಾಕ್ಟರ್, ಈಗ ಇದು ಓವರ್ ಆಲ್ ಆಗಿ ಆಯುರ್ವೇದ ಪದ್ಧತಿ ಅಂದರೆ ಚಿಕಿತ್ಸೆ ಪದ್ಧತಿಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್? ಆಯುರ್ವೇದ ನಮ್ಮ ದೇಶದ ಒಂದು ಅತ್ಯಂತ ದೊಡ್ಡ ಕೊಡುಗೆ ಮನುಕುಲಕ್ಕೆ ಅಂತ ಹೇಳ್ತೀನಿ ನಾನು. ಇಟ್ಸ್ ಎ ಟ್ರೆಷರ್ ಟ್ರೋವ್. ಅಂದರೆ ಅದರಲ್ಲಿ ಇರುವಂಥ ಒಂದು ಏನು ಟ್ರೆಷರ್ ಅಂತ ಹೇಳ್ಬೋದು, ಅಷ್ಟು ದೊಡ್ಡ ಒಂದು ಫೀಲ್ಡ್ ಆಯುರ್ವೇದ. ನಮ್ಮಲ್ಲಿರುವಂಥ ಚಿಕಿತ್ಸಾ ವಿಧಾನಗಳು, ನಮ್ಮಲ್ಲಿರುವಂಥ ಔಷಧಿಗಳು, ಬೇರೆ ಬೇರೆ ರೂಪದ ಸಸ್ಯ ಹರ್ಬಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ, ಹರ್ಬೋ ಮಿನರಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ, ತುಂಬ ಫಲಕಾರಿಯಾಗಿ ಯಶಸ್ವಿಯಾಗಿ ಉಪಯೋಗಿಸ್ಬೋದು. ಆದರೆ ಇದರಲ್ಲಿ ಒಂದು ದುಃಖಕರವಾದ ಒಂದು ವಿಷಯ ಇದೆ. ಹೆಚ್ಚಿನ ಆಯುರ್ವೇದ ಡಾಕ್ಟ್ರಿಗೆ ನನಗೆ ಹೇಳಲಿಕ್ಕೆ ಬೇಜಾರಾಗುತ್ತೆ, ಹೆಚ್ಚಿನ ಆಯುರ್ವೇದ ಡಾಕ್ಟರ್ಸಿಗೆ ಆಯುರ್ವೇದ ಔಷಧಿಗಳ ಬಗ್ಗೆ ಮಾಹಿತಿಯೇ ಕಮ್ಮಿ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಇವತ್ತು ಅಂತಂದರೆ,
ಆಯುರ್ವೇದಕ್ಕೆ ಅವರಿಗೆ ಉಪಯೋಗಿಸ್ಲಿಕ್ಕೆ ಗೊತ್ತಿಲ್ಲ, ಅಥವಾ ಆಯುರ್ವೇದದ ಒಂದು ರಿಸಲ್ಟ್ಸ್ ನಿಧಾನ ಅನ್ನೋ ಒಂದು ಕಾರಣಕ್ಕಾಗಿ ಹೌದು, ಅದು ಈಗ ಎಲ್ಲರ ತಲೆಯಲ್ಲಿ ಇರುವಂತಹದ್ದು. ಹೌದು, ಸ್ಟೀರಾಯ್ಡ್ಸ್ ಮಿಕ್ಸ್ ಮಾಡೋದು, ಅಲೋಪತಿ ಮಿಕ್ಸ್ ಮಾಡೋದು, ಒಂದು ಯಾವುದೋ ಒಂದು ಆಯುರ್ವೇದ ಚೂರ್ಣ ತಗೊಳ್ಳೋದು, ಕಾಯಿಲೆಗೆ ಸಂಬಂಧಪಟ್ಟ ಚೂರ್ಣ, ಅದನ್ನು ಕೊಡಲಿಕ್ಕೆ ಡಾಕ್ಟರ್ಸಿಗೆ ಧೈರ್ಯ ಇಲ್ಲ, ಡಾಕ್ಟರ್ಸಿಗೆ ಮಾಹಿತಿ ಸರಿ ಇಲ್ಲ. ಅಂಥವರು ಅಲೋಪತಿಯ ಒಂದಷ್ಟು ಸ್ಟೀರಾಯ್ಡ್ಸ್ ಮಿಕ್ಸ್ ಮಾಡೋದು, ಒಂದಷ್ಟು ಬೇರೆ ಯಾವ್ದಾರು ಅಲೋಪತಿ ಅದಕ್ಕೆ ಆ ಕಾಯಿಲೆಗೆ ಸಂಬಂಧಪಟ್ಟ ಮಾತ್ರೆಗಳನ್ನು ಮಿಕ್ಸ್ ಮಾಡೋದು. ನಾನು ಇಂಥ ಬೇಕಾದಷ್ಟು ಕೇಸುಗಳು ನಮ್ಮಲ್ಲಿಯೇ ನಡೀತಾ ಇದೆ, ನಮ್ಮ ಸುತ್ತಮುತ್ತಲು ಡಾಕ್ಟರ್ಸ್ ನಡೀತಾ ಇದೆ ಅಂತ ಹೇಳಲಿಕ್ಕೆ ವಿಷಾದ ಪಡ್ತೇನೆ ನಾನು. ಯಾಕೆಂದರೆ ಬರೀ ಆಯುರ್ವೇದದಲ್ಲೇ ಪೇಷಂಟನ್ನು ಚೆನ್ನಾಗಿ ಮಾಡ್ಬೋದು, ಆದರೆ ಮಾಡಲಿಕ್ಕೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ದಾರಿ ತಪ್ಪಿಸ್ತಾ ಇದ್ದಾರೆ, ಪೇಷಂಟ್ಗಳನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು. ಮತ್ತು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೇಷಂಟ್ಗಳು ಪಾಪ ಅಮಾಯಕರು ಡಾಕ್ಟರ್ಸ್ ಹತ್ರ, ವೈದ್ಯರ ಹತ್ರ ತಮ್ಮ ಜೀವವನ್ನು ಕೊಟ್ಟು ಬರೋವಂಥವ್ರು, ಇಡೀ ದೇಹವನ್ನು ನಮ್ಮ ಕೈಯಲ್ಲಿ ಹೌದು ನಂಬಿ ಬರ್ತಾ ಇದ್ದಾರೆ. ಅಂಥವರಿಗೆ ನಂಬಿಕೆ ದ್ರೋಹ ಮಾಡುವಂಥ ವೈದ್ಯರು ಅಂತ ಹೇಳೋದು ತಪ್ಪಾಗತ್ತೆ ಅಂತ ರಾಕ್ಷಸರು ನಮ್ಮ ಸುತ್ತಮುತ್ತಲು ಇದ್ದಾರೆ ಆಯಿತಾ. ಅದು ನಿಲ್ಬೇಕು. ಈಗ ಅದನ್ನ ಕಂಡುಹಿಡಿಯೋದು ಬಹಳ ಸುಲಭ. ಈಗ ಯಾವುದೇ ಒಂದು ವೈದ್ಯ ಪದ್ಧತಿಗೆ ನೀವು ಹೋಗಿ, ಯಾವುದೇ ಒಂದು ಆಸ್ಪತ್ರೆಗೆ ಹೋಗಿ, ಅವರು ಕೊಡ್ತಾ ಇರುವಂಥ ಔಷಧಿ ಯಾವುದು ಏನು ಅನ್ನೋದು ನಿಮಗೆ ತಿಳಿದಿರಬೇಕು. ಈಗ ಇವತ್ತಿನ ದಿನ ಆಯುರ್ವೇದದಲ್ಲಿ 108 ಕಂಪನಿಗಳಿದೆ, ಆ್ಯಂಡ್ ಅವರೆಲ್ಲರೂ ಒಳ್ಳೊಳ್ಳೆ ಔಷಧಿಗಳನ್ನು ತಯಾರು ಮಾಡಿ ಕೊಡ್ತಾ ಇದ್ದಾರೆ. ಅದನ್ನ ಉಪಯೋಗಿಸೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಈ ಥರ ರೆಪ್ಯೂಟೆಡ್ ಕಂಪನೀಸ್, ಒಳ್ಳೊಳ್ಳೆ ಕಂಪನಿಯ ಸೀಲ್ಡ್ ಮೆಡಿಸಿನ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಓಪನ್ ಆಗಿರಬಾರ್ದು. ಈಗ ನಿಮಗೆ ಭಾಳ ಸುಲಭದಲ್ಲಿ ನಿಮ್ಮ ಔಷಧಿ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳ ಸುಲಭ ವಿಧಾನ ಅಂತಂದರೆ, ನಿಮಗೆ ಕೊಡಬೇಕಾದ್ದು ಸೀಲ್ಡ್ ಮೆಡಿಸಿನ್, ಅದು ಓಪನ್ ಆಗಿರಬಾರ್ದು, ಜೊತೆಗೆ ಲೇಬಲ್ ತೆಗೆದಿರಬಾರ್ದು. ಓಕೆ. ಇವತ್ತಿನ ದಿನ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಕುವೈದ್ಯರು ಅಂತ ಹೇಳ್ಬೋದು, ವೈದ್ಯರಲ್ಲ ಅವರು, ಅಂಥವರು ಔಷಧಿಯ ಲೇಬಲ್ನ ತೆಗೆಯೋದು, ಮುಚ್ಚಳ ತೆಗೆದು ಅದರ ಒಳಗಡೆ ಸ್ಟೀರಾಯ್ಡ್ಸ್ ಮಿಕ್ಸ್ ಮಾಡೋದು, ಇಂಥದ್ದು ತುಂಬ ನಡೀತಾ ಇದೆ. ಈಗ ಕೂಡ ಅದು ಇವತ್ತು ಕೂಡ ನಡೀತಾ ಇದೆ. ಇದು ಪಾಪ ನಾನು ಹೇಳಿದಾಗ ಅಮಾಯಕ ಪೇಷಂಟ್ಸ್ ನಂಬಿ ಹೋಗ್ತಾ ಇದ್ದಾರೆ ಡಾಕ್ಟ್ರ್ ಹತ್ರ. ಇವರು ಇದು ನಮ್ಮ ಸೀಕ್ರೆಟ್ ಫಾರ್ಮುಲಾ, ನಮ್ಮ ಸ್ಪೆಷಲ್ ಫಾರ್ಮುಲಾ, ಇದು ನಾವೇ ತಯಾರು ಮಾಡೋದು. ಸರ್, ನಾವು ತಯಾರು ಮಾಡುವಂಥದ್ದು ಯಾವ ಔಷಧಿಯೂ ಅವಶ್ಯಕತೆ ಇಲ್ಲ, ಎಲ್ಲವೂ ಇವತ್ತು ಮಾರ್ಕೆಟಲ್ಲಿ ಇದೆ, ಸಿಗ್ತದೆ. ಅಂಥ ಒಂದು ಒಳ್ಳೆಯ ಔಷಧಿನ ಬಿಟ್ಟು ಈ ಥರ ಲೇಬಲ್ ತೆಗೆದು ಹೆಸರಿಲ್ಲದೆ ಇರೋವಂಥ ಔಷಧಿನ ಯಾರಾದರೂ ಕೊಡ್ತಾ ಇದ್ದಾರೆ ಅಂದರೆ ನಂಬಬೇಡಿ. ಅಂಥ ಔಷಧಿಯನ್ನು ನೀವು ತಕ್ಷಣ ರಿಜೆಕ್ಟ್ ಮಾಡಿ ಅಂಥ ವೈದ್ಯರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ಒಳ್ಳೊಳ್ಳೆ ವೈದ್ಯರು ನಮ್ಮಲ್ಲಿದ್ದಾರೆ. ನಮ್ಮ ಆಸ್ಪತ್ರೆ ಅಂತ ಮಾತ್ರ ಹೇಳ್ತಾ ಇಲ್ಲ, ತುಂಬ ಒಳ್ಳೊಳ್ಳೆ ಆಯುರ್ವೇದ ಆಸ್ಪತ್ರೆಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದೆ. ಆದರೆ ನಂಬಿಕೆಗೆ ಅರ್ಹರಾಗಿರೋಂಥ ವೈದ್ಯರ ಹತ್ರ ಹೋಗಿ ನಿಮಗೆ ಕೊಡೋ ಔಷಧಿಗಳು ಯಾವುದು ಅನ್ನೋದು ನಿಮಗೆ ಗೊತ್ತಾಗಬೇಕು, ಲೇಬಲ್ ಇರಬೇಕು, ಕಂಪನಿ ಯಾವುದು ಅಂತ ಗೊತ್ತಾಗಬೇಕು, ಸೀಲ್ಡ್ ಮೆಡಿಸಿನ್ ಆಗಿರಬೇಕು, ಅಂಥ ಔಷಧಿ ಖರೀದಿ ಮಾಡಿ ಅಂತ ಹೇಳ್ತೀನಿ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್? ಆಯುರ್ವೇದ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷದಿಂದ ಇರುವಂಥ ಒಂದು ವಿದ್ಯೆ. ಇದನ್ನು ನಮ್ಮ ಆರೋಗ್ಯಕ್ಕಾಗಿ, ಉತ್ತಮಪಡಿಸೋದಕ್ಕಾಗಿ, ಕಾಯಿಲೆ ಬರದಿರುವ ಹಾಗೆ ತಡೆಯೋದಕ್ಕಾಗಿ, ಮತ್ತು ಕಾಯಿಲೆ ಬಂದಾಗ ಆರೋಗ್ಯ ಉತ್ತಮಪಡಿಸೋದಕ್ಕೆ ಆಯುರ್ವೇದ ತುಂಬ ಅನುಕೂಲವಾಗುತ್ತೆ. ನೀವು ನಿಮ್ಮ ಆಯುರ್ವೇದ ಡಾಕ್ಟರ್ಸ್ನ ನೋಡುವಾಗ ಆದಷ್ಟು ಬೇಗ ಕಾಯಿಲೆ ಉಲ್ಬಣ ಆಗೋದಕ್ಕಿಂತ ಮೊದಲೇ ಎಷ್ಟು ಬೇಗ ಹೋಗ್ತೀರೋ ಅಷ್ಟು ಬೇಗ ನಿಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ. ಈಗ ನಮ್ಮಲ್ಲಿ ಬರೋದಾದರೂ ಕೂಡ ಆದಷ್ಟು ಬೇಗ ಬನ್ನಿ, ಬಂದು ಚಿಕಿತ್ಸಾ ವಿಧಾನಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ, ನಿಮ್ಮ ಆರೋಗ್ಯ ಖಂಡಿತವಾಗಿಯೂ ಚೆನ್ನಾಗಾಗತ್ತೆ. ಚೆನ್ನಾಗಿ ಮಾಡುವಂಥ ಒಂದು ಭರವಸೆ ನಮಗಿದೆ. ಹಾಗೆ ಉತ್ತಮ ಆರೋಗ್ಯಕ್ಕಾಗಿ ನಾವು ನಮ್ಮ ಸೇವೆ ಸಲ್ಲಿಸ್ತಾ ಇದ್ದೇವೆ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಮಾಹಿತಿಯನ್ನು ನೀವು ನಮಗೆ ಕೊಟ್ರಿ ಆಯುರ್ವೇದದ ಬಗ್ಗೆ. ಸೊ ತಮಗೆ ಧನ್ಯವಾದಗಳು ಡಾಕ್ಟರ್. ನಮಸ್ತೆ, ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.